ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ತಾಲೂಕಿನ ಹಲವು ವಿದ್ಯಾರ್ಥಿಗಳು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ನಾವೀಗ ಗಜಾನನ ಪ್ರೌಢಶಾಲೆಯಲ್ಲಿ ಈಶ್ವರಮಂಗಲದಲ್ಲಿದ್ದೇವೆ. ಇಲ್ಲಿನ ವಿದ್ಯಾರ್ಥಿನಿಯರು ಕೂಡ ಬಹಳ ಅತ್ಯುತ್ತಮವಾದ ಅಂಕಗಳನ್ನು ಪಡೆದು ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈಗ ನಮ್ಮ ಜೊತೆಗೆ 600ರಲ್ಲಿ 615 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಇದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನೀವು ಈ ಅಂಕವನ್ನು ಪಡೆದ ಕೂಡಲೇ ನಿಮಗೆ ಎಷ್ಟು ಖುಷಿ ಆಯಿತು, ಅದನ್ನು ನೀವು ಹೇಗೆ ಹಂಚಿಕೊಳ್ತೀರಿ ನಮ್ಮ ಜೊತೆ? ತುಂಬ ಖುಷಿ ಆಯಿತು. ಒಮ್ಮೆ ಫಸ್ಟಿಗೆ ನಂಬಲಿಕ್ಕಾಗಲಿಲ್ಲ, ಮತ್ತು ಪುನಃ ನೋಡಿದಾಗ ಹೌದು ನಂದೇ ಅಂತ ಸ್ಕೋರ್ ಗೊತ್ತಾಯಿತು. ಸೊ ಖುಷಿ ಆಯಿತು. ಅಮ್ಮ ಫಸ್ಟ್ ತೋರಿಸಿದ್ರು, ನಾನು ಕಾನ್ಫರೆನ್ಸ್ ಕಾಲಲ್ಲಿದ್ದೆ. ಖುಷಿ ಆಯಿತು. ಫ್ಯಾಮಿಲಿ ಎಲ್ಲ ಸಪೋರ್ಟ್. ಈಗ ಪ್ರತಿಯೊಬ್ಬರಿಗೂ ಒಂದು ನಿರೀಕ್ಷೆ ಅಂತ ಇರುತ್ತೆ ಮಾರ್ಕ್ಸ್ಗಳದ್ದು. ಕೆಲವೊಮ್ಮೆ ಅದನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ, ಅಥವಾ ಕೆಲವರು ರೀಚ್ ಆಗ್ತಾರೆ, ಹೆಚ್ಚು ತಗೊಳ್ತಾರೆ. ನಿಮಗೆ ಹೇಗಿತ್ತು? ನೀವು ಇಷ್ಟೇ ಮಾರ್ಕ್ ತೆಗಿತೀರಿ ಅಂತ ಇತ್ತು, ಅದಕ್ಕಿಂತ ನಿಮ್ಮ ನಿರೀಕ್ಷೆ ಎಷ್ಟಿತ್ತು? ನನ್ನ ಏಮ್ ನಾನು ಅಬೌವ್ 600 ಇಟ್ಟಿದ್ದೆ. ಸೊ ಅಬೌವ್ 600 ಎಷ್ಟು ಬಂದರೂ ತೊಂದರೆ ಇಲ್ಲ ಅಂತ ಇತ್ತು. 615 ಬಂದಾಗ ಖುಷಿ ಆಯಿತು, ಎಂಥ ಕಡಿಮೆ ಇಲ್ಲ ಅಂತ ಅನ್ನಿಸ್ತು ಅಷ್ಟೇ. ಭಾಳಷ್ಟು ಜನರಿಗೆ ಕನಸುಗಳು ಅಂತ ಇರುತ್ತೆ. ಈಗ ಅವರಿಗೆ ಕೆಲವರಿಗೆ ಸಣ್ಣದಿರುವಾಗ ಏನೋ ಒಂದು ಕೆಲಸ ಮಾಡಬೇಕು ಅಂತ ಇರುತ್ತೆ. ಆದರೆ ಈ SSLC ಅನ್ನೋ ಘಟ್ಟವನ್ನು ತಲುಪಿದಾಗ ಆ ಮಾರ್ಕಿನ ಮೇಲೆ ನಿರ್ಧರಿತ ಆಗುತ್ತೆ ಅವ್ರದ್ದು ಒಂದು ಸ್ಟೆಪ್. ಕೆಲವರು ಹೆಚ್ಚು ಮಾರ್ಕ್ ತೆಗೆದಾಗ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಈಗ ನಿಮಗೆ ಯಾವ ರೀತಿಯಂಥ ಆಸೆ ಇದೆ? ಈ ಇಷ್ಟು ಮಾರ್ಕ್ ಬಂದಮೇಲೆ ನಿಮ್ಮ ನಿರೀಕ್ಷೆಗೆ ಎಷ್ಟಿತ್ತು ಅಷ್ಟು ಮಾರ್ಕ್ಸ್ ಬಂದಿದೆ, ಈಗ ನಿಮ್ಮ ನಿರೀಕ್ಷೆ ಏನಿದೆ? ನೆಕ್ಸ್ಟ್ PUCಯಲ್ಲಿ ಒಳ್ಳೇದು ಮಾಡಬೇಕು, ಮತ್ತು ಒಂದು ಡ್ರೀಮ್ ಕಾಲೇಜ್, ಆ ಡ್ರೀಮ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ ಕ್ರ್ಯಾಕ್ ಮಾಡಬೇಕು ಅಂತ ಆಸೆ. ನಿಫ್ಟ್ ಬೆಂಗಳೂರು ಆರ್ ಎನಿ ಅದರ್ ಬ್ರಾಂಚಸ್. ಹಾಂ. ಈಗ ಕೊರೋನಾದ ಒಂದು ಕಪ್ಪು ಚಾಯ್ ನಿಮ್ಮ ಈ ಎಜುಕೇಷನ್ ಟೈಮಲ್ಲೇ ಬಂತು. ಅಲ್ಲಿ ಆನ್ಲೈನ್ ಶಿಕ್ಷಣ ಅಂತ ಬಂತು. ನಿಮಗೆ ಅದು ಹೆಲ್ಪ್ಫುಲ್ ಆಯಿತಾ, ಅಥವಾ ಏನಾದರೂ ಅಲ್ಲಿಂದ ತೊಡಕಾಗಿದೆ, ಹೇಗೆ? ಹೆಲ್ಪ್ಫುಲ್ ಆಗಿದೆ. ನಾನು ಆನ್ಲೈನ್ ಕ್ಲಾಸಸ್ ಸರಿ ಕೇಳ್ತಾ ಇರಲಿಲ್ಲ, ಮನೇಲಿದ್ದು. ನಾನು 10ಥಲ್ಲೇ ಆಲ್ಮೋಸ್ಟ್ ಎಲ್ಲ ಕಲಿತದ್ದು, ಬೇಸಿಕ್ಸ್ ಸಹ ಅಷ್ಟೇ 10ಥಲ್ಲೇ ಕಲಿತೆ. ನಾ ಇಂತಿದ್ದು ಅಂತ ಹೈಸ್ಕೂಲ್ ಇದು ಯಾವುದು 10ಗೆ ತರಲೇ ಇಲ್ಲ, ಎಲ್ಲ ಮಾಡ್ತಾ ಹೋಗ್ತಾಯಿತ್ತು. 10ಥಲ್ಲೇ ಪುನಃ ಬೇಸಿಕ್ಸ್ ಇಟ್ಕೊಂಡು ಓದ್ತಾ ಇದ್ದದ್ದು ಅಷ್ಟೇ. ಶಾಲೆಯವರ ಪ್ರೋತ್ಸಾಹ ಹೇಗಿತ್ತು ನಿಮ್ಮ ಎಜುಕೇಷನ್ನ ಹಿಂದೆ? ಶಾಲೆಯವರು ಫುಲ್ ಸಪೋರ್ಟ್ ಮಾಡಿದರು. ಟೀಚರ್ಸ್ನ ಫುಲ್ ಪಾಠ ಎಲ್ಲ ತುಂಬ ಚೆಂದ ಆಗ್ತಿತ್ತು. ಮ್ಯಾಥ್ಸ್ ಮ್ಯಾಮ್, ಇಂಗ್ಲೀಷ್ ಮ್ಯಾಮ್ ಎಲ್ಲ ಚೆಂದ ಮಾಡ್ತಾಯಿದ್ರು. ಖುಷಿ ಆಗ್ತಿತ್ತು. ನಮಗೆ ಬೇಕಾದ ಡೌಟ್ಸನ್ನೆಲ್ಲ ನಾವು ಕ್ಲಿಯರ್ ಮಾಡ್ತಿದ್ವಿ. ಎಂಥ ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಫುಲ್ ಸಪೋರ್ಟ್ ಇತ್ತು. ಪ್ರಿನ್ಸಿಪಲ್ ಸರ್ನ ಗ್ರಾಮರ್ ಚೆಂದ ಆಗ್ತಿತ್ತು. ಇಷ್ಟು ವಿದ್ಯಾರ್ಥಿನಿಯ ಮಾತುಗಳು. ಅವರ ಪೋಷಕರಿದ್ದಾರೆ. ಮೇಡಮ್, ಮಕ್ಕಳು ಸಾಧನೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಪೋಷಕರ ಆಸೆ ಆಗಿರುತ್ತೆ. ನಿಮ್ಮ ಮಗಳು ಇವಾಗ 615 ಮಾರ್ಕ್ ತೆಗೆದಿರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಮಾರ್ಕ್ ತೆಗೆದು ಖುಷಿಯಾಗಿದೆ. ನಾವು ಮೊದಲಿಂದ ಮಾರ್ಕ್ ತೆಗೆಯೋದ್ರಿಂದ ಹೆಚ್ಚು ನೀನು ಕಲಿಯುವ ಪಾಠವನ್ನು ಸರಿ ಗಮನ ಕೊಟ್ಟು ಕಲಿ ಅಂತ ಹೇಳ್ತಾ ಇದ್ವಿ. ಸರಿಯಾಗಿ ಮಾಡಿದಾಳೆ. ಅದಕ್ಕೆ ಮುಂದೆನೂ ಹೀಗೆ ಪ್ರೋತ್ಸಾಹ ಮಾಡುವ ಅಂತ ಅವಳ ಕನಸಿಗೆ ಸರಿಯಾಗಿ ಬೇಕಾದಾಗ. ಮಕ್ಕಳು ಇಂತಹದೇ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನುವಂಥದ್ದು ಹೆಚ್ಚಿನ ಪೋಷಕರಿಗೆ ಇರ್ತದೆ. ನಿಮಗೆ ಆ ಥರ ಏನಾದರೂ ಡ್ರೀಮ್ ಇದೆಯಾ? ಮಗಳು ಏನು ಮಾಡಬೇಕು ಅಂತ ಹೇಳಿ? ನಮ್ಮದಿಲ್ಲ, ಅವಳ ಡ್ರೀಮಿಗೆ ನಮ್ಮ ಸಪೋರ್ಟ್. ಹಾಗೆ ಇವಿಷ್ಟು ಪೋಷಕರ ಮಾತು. ಒಟ್ಟಿನಲ್ಲಿ ಮಗಳು ಏನು ಮಾಡ್ತಾರೋ ಅದಕ್ಕೆ ತಂದೆ ತಾಯಿಯಾಗಿ ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂಥದ್ದು ಪೋಷಕರ ಮಾತುಗಳು. ಖಂಡಿತವಾಗಿಯೂ ಕೂಡ ಅವರ ಡ್ರೀಮ್ ಏನಿದೆ ಅದನ್ನು ಅವರು ಸಾಧಿಸಲಿ ಅನ್ನುವಂಥದ್ದು ಸುದ್ದಿಯ ಆಶಯ. ಕ್ಯಾಮರಾ ಪರ್ಸನ್ ಸಚಿನ್ ಶೆಟ್ಟಿ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತ್ತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಗಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್. ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ, ಪುತ್ತೂರು. 6/6/2022ರಿಂದ 9/7/2022 ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.